ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನವನ್ನು ಕೇಳಿದಿರಿ. ಈ ವಾಚನವನ್ನು ಕೇಳಿದಾಗ ನಿಮಗೆ ಏನೂ ಅನಿಸ್ಲಿಲ್ವಾ? ಎಲ್ಲೋ ನಾವು ತಪ್ಪು ಮಾಡ್ತಾ ಇದ್ದೇವೆ ಎಂದು ಅನಿಸ್ಲಿಲ್ವಾ? ಖಂಡಿತವಾಗಿಯೂ ಈ ಸಂತ ಯಾಕೋಬನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಅವರ ಹೇಳುವ ರೀತಿ ಶೈಲಿ ಹೃದಯಕ್ಕೆ ತಟ್ಟುವಂತಾಗಿದೆ ಹಾಗೂ ನಮ್ಮ ಅಂತಃಕರಣ ಕುಡುಕ್ತದೆ. ಅವರು ಏನು ಹೇಳ್ತಾರೆ? ಉದಾಹರಣೆಗೆ, ಇಬ್ಬರು ನಿಮ್ಮ ಪ್ರಾರ್ಥನಾಲಯಕ್ಕೆ ಬಂದರೆಂದು ಇಟ್ಟುಕೊಳ್ಳಿ. ಅವರಲ್ಲಿ ಒಬ್ಬನು ಚಿನ್ನದುಂಗುರವನ್ನು ತೊಟ್ಟು ಸೊಗಸಾದ ಉಡುಪನ್ನು ಧರಿಸಿದವನು, ಮತ್ತೊಬ್ಬನು ಹರಕು ಬಟ್ಟೆಯನ್ನು ಉಟ್ಟ ಬಡವನು. ಆಗ ನೀವು ಸೊಗಸಾದ ಉಡುಪನ್ನು ಧರಿಸಿದವನಿಗೆ ಗೌರವದಿಂದ, ಬನ್ನಿ ಸ್ವಾಮಿ, ಬನ್ನಿ, ದಯವಿಟ್ಟು ಈ ಪೀಠವನ್ನು ಅಲಂಕರಿಸಿ ಎನ್ನುತ್ತೀರಿ. ಬಡವನಿಗೆ, ನೀನು ಅಲ್ಲಿಯೇ ನಿಂತುಕೋ, ಇಲ್ಲವೇ ಕೆಳಗೆ ನನ್ನ ಕಾಲ ಬಳಿ ಕುಳಿತುಕೋ ಎನ್ನುತ್ತೀರಿ. ನೋಡಿ, ಈ ಬಡವನಿಗೆ ನಾವು ಎಷ್ಟು ಅವಮಾನಿಸ್ತೀವಿ, ಶ್ರೀಮಂತಿಗೆ ನಾವು ಎಷ್ಟು ಗೌರವಿಸ್ತೇವೆ. ನಾವು ನಮ್ಮ ಮನೆಯಲ್ಲಿ ಇರ್ಬೋದು, ನೌಕರಿರ್ಬೋದು, ಕೆಲಸ ಮಾಡುವವರು, ಕಸ ಗುಡಿಸುವವರು, ಅವರು ನಾವು ಎಷ್ಟು ಗೌರವದಿಂದ ಕಾಣ್ತೀವಿ. ನಮ್ಮ ಮನೆಯಲ್ಲಿ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ರಸ್ತೆ ಸರಿಪಡಿಸುವವರು ಇರ್ತಾರೆ, ಕೂಲಿ ಕಾರ್ಮಿಕರು. ಅವರು ಸ್ವಚ್ಛ ಬಟ್ಟೆ ಇಲ್ಲ, ಕೊಳಕು ಬಟ್ಟೆ, ಅವರು ನಾವು ಎಷ್ಟು ಗೌರವಿಸ್ತೇವೆ. ನಾವು ಬಸ್ನಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಆ ಕೂಲಿ ಕಾರ್ಮಿಕರು ಪ್ರಯಾಣಿಸ್ತಾರೆ. ಖಂಡಿತವಾಗಿಯೂ ಅವರ ಬಟ್ಟೆ ಅಷ್ಟು ಸೊಗಸಾಗಿರಲ್ಲ, ನೋಡಲು ಅಷ್ಟು ಚೆನ್ನಾಗಿ ಕಾಣೋಲ್ಲ. ಅವ್ರನ್ನೆಷ್ಟು ಗೌರವಿಸ್ತೇವೆ. ಯಾಕಾಗಿ ನಾವು ಅವರನ್ನು ಗೌರವಿಸ್ತೀವಿಲ್ಲ? ಇದನ್ನೇ ಸಂತ ಯಾಕೋಬನು ನಮ್ಮ ಕಣ್ಣು ತೆರೀತಾನೆ ಈ ವಿಷಯದಲ್ಲಿ. ನಾವು ಯಾಕಾಗಿ ಬಡವರನ್ನು ಗೌರವಿಸ್ತಕ್ಕದ್ದು? ಯೇಸು ಸ್ವಾಮಿಯವರೇ ಬಡವರಾಗಿ ಜನಿಸಿದರು, ದೇವಕುಮಾರು, ದೇವರಾದರೂ ಅವರು ಗೋದಲಿಯಲ್ಲಿ ಜನಿಸಿದರು ಬಡವರಾಗಿ. ಅವರು ಜನರದ ಶುಭ ವಾರ್ತೆ ಮೊದಲು ಕುರಿಗಾಯಿಗಳಿಗೆ ತಲುಪಿತು. ದೇವದೂತರು ಅವರಿಗೆ ತಿಳಿಸಿದರು. ಅವರು ಬಂದು ಈ ಯೇಸು ಸ್ವಾಮಿಯವರನ್ನು ಆರಾಧಿಸಿದರು. ಮತ್ತು ಯೇಸು ಸ್ವಾಮಿಯವರು ಮಾಡಿದ ಪವಾಡಗಳನ್ನು ನೋಡಿ, ಅದ್ಭುತ ಕಾರ್ಯಗಳು ನೋಡಿ, ಯಾರಿಗಾಗಿ ಮಾಡಿದರು? ಶೋಷಿತ ವರ್ಗದವರಿಗೆ, ಪಾಪಿ ಮತ್ತು ಸುಂಕ ವಸೂಲಿದವರಿಗೆ ಮತ್ತು ಅನೇಕ ಥರದ ಪಾಪಿಗಳನ್ನ ಅವರು ಬೆರೆತರು. ಹಲವಾರು ಶೋಷಿತ ವರ್ಗದವರಿಗೆ ಅವರನ್ನೇ ಬೆರೆತರು. ಅವರಲ್ಲೂ ಬಡವರಿಗಾಗಿ ಅವರನ್ನೇ ಸಂಪರ್ಕ ಬೆಳೆಸಿದರು. ಅದಲ್ಲದೆ ಅವರ ಬೋಧನೆ ನೋಡಿ, ಮನುಷ್ಯ ಅವರು ಹೇಳ್ತಾರೆ, ನಿನ್ನ ಸಹೋದರ ಯಾವತ್ತೂ ಸಹೋದರನ್ನು ತುಚ್ಛೀಕರಿಸುವ ರೀತಿಯಲ್ಲಿ ಮಾತನಾಡಬೇಡಿ. ಯಾರು ತುಚ್ಛೀಕರಿಸಿ ಮಾತಾಡ್ತಾರೋ ಅವರು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮತ್ತು ನಿನ್ನ ಸಹೋದರನಿಗೆ ಮೂರ್ಖ ಎಂದು ಮುದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು ಎಂದು ಹೇಳ್ತಾರೆ. ಅಂದರೆ ಮನುಷ್ಯನಾದ ಮೇಲೆ ಅವನಿಗೆ ಗೌರವ ಸಲ್ಲತಕ್ಕದ್ದು. ಅವರು ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ, ಶ್ರೀಮಂತನಾಗಲಿ ಬಡವನಾಗಲಿ, ಅವು ಯಾವ ರೀತಿಯ ಪಾಪಿಗಳಾದರೂ ಆಗಲಿ, ಮನುಷ್ಯರಾದ ಮೇಲೆ ಅವನಿಗೆ ಗೌರವ ಸಕ್ಕದ್ದು. ದೇವರೇ ಮನುಷ್ಯರಾದರು, ಮನುಷ್ಯ ರೂಪ ತಾಳಿದರು. ಅಂದರೆ ಏನು ಅರ್ಥ? ದೇವರೇ ಮನುಷ್ಯನನ್ನು ಗೌರವಿಸಿದರು. ಅಂದರೆ ಈ ಲೋಕದಲ್ಲಿ ಮನುಷ್ಯರಾಗಿ ಜೀವಿಸುವುದು, ಜನ್ಮ ತಾಳುವುದು ಒಂದು ಭಾಗ್ಯ. ಯಾಕೆಂದರೆ ದೇವರೇ ಮನುಷ್ಯರಾದರು, ಮನುಷ್ಯರನ್ನು ಗೌರವ. ಅಂದಮೇಲೆ ಈ ಮನುಷ್ಯರನ್ನು ಯಾವ ವಿದ್ಯಾವಂತನಲ್ಲಿ ಯಾವ ರೀತಿಯವನ್ನ ಆಗಲಿ ನಾವು ಅವಮಾನಿಸಲು ನಮಗೆ ಅಧಿಕಾರ ಇಲ್ಲ. ಖಂಡಿತವಾಗಿಯೂ ಶ್ರೀಯ ಸಹೋದರರೇ, ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರ್ತವೆ.
ಈ ಬಡವರ ನಮ್ಮ ಸಂಪರ್ಕ ಇರುತ್ತದೆ, ಅವರನ್ನು ಈ ಯೇಸು ಸೌಮ್ಯರು, ಈ ಸಂತ ಯಾಕೋಬರು ಹೇಳುವ ರೀತಿಯಲ್ಲಿ ಗೌರವಿಸಲು ಮತ್ತು ಯೇಸು ಹೇಳಿದ್ದಾರೆ, ನೀವು ಕನಿಷ್ಠನಾದ ಒಬ್ಬನಿಗೆ ಏನು ಮಾಡ್ತೀರೋ ಅದು ನನಗೆ ಮಾಡಿದಾಗೆ. ಅಂತೆಯೇ ನಾವು ಎಲ್ಲರನ್ನೂ ಗೌರವಿಸಿ ಭೇದ ಭಾವ ಇಲ್ಲದೆ, ಶ್ರೀಮಂತ ಬಡವ ಅಥವಾ ವಿದ್ಯಾವಂತ ಭೇದವಲ್ಲದೆ ಎಲ್ಲರನ್ನೂ ಗೌರವಿಸದೆ ಬೇಕಾದ ಕೃಪಾವರವನ್ನು ಬೇಡ್ಕೊಳ್ಳೋಣ. ಆಮೇಲೆ